ಅದೇ ರೀತಿ ಕರ್ನಾಟಕ ಒನ್ ಎಂಪ್ಲಾಯೀಸ್ ಅಸೋಸಿಯೇಷನ್ನ ಜನರಲ್ ಸೆಕ್ರೆಟರಿ ರೇಖಾ ಮತ್ತು ನಾನು ದಕ್ಷಿಣ ಕನ್ನಡ ಜಿಲ್ಲಾ ಇಂಚಾರ್ಜ್ ಅಧ್ಯಕ್ಷ ಮನೋಹರ್ ಶೆಟ್ಟಿ ಇದ್ದೇನೆ. ಇವತ್ತಿನ ಈ ಪತ್ರಿಕಾ ಒಂದು ಪ್ರಕಟಣೆಯಲ್ಲಿ ನಮ್ಮ ಮಂಗಳೂರು ಒನ್ ಕರ್ನಾಟಕ ಒನ್ನಲ್ಲಿ ಸುಮಾರು 2,500 ಜನ ಕೆಲಸದಲ್ಲಿದ್ದಾರೆ. ಅವರ ಪರವಾಗಿ ಇಂಟೆಕ್ಸ್ ಸಂಸ್ಥೆ ಹೋರಾಟ ಮಾಡ್ತಾ ಇದೆ. ನಿಮಗೆಲ್ಲ ಗೊತ್ತಿದ್ದ ವಿಷಯ. ಈ ಹೋರಾಟ ಒಂದು ಹಂತಕ್ಕೆ ಬಂದು ತಲುಪಿದೆ. ಈಗ ರಾಜ್ಯಾಧ್ಯಕ್ಷರಾದಂಥ ರಾಕೇಶ್ ಮಲ್ಲಿ ಅವರು ಅವರ ಸಂಪೂರ್ಣ ಬೆಂಬಲ ರಾಜ್ಯಾದ್ಯಂತ ಹೋರಾಟ ಮಾಡಲು ನಮಗೆ ನಿಶ್ಚಯಿಸಿರ್ತಾರೆ. ಇನ್ನು ಮುಂದಿನ ಪತ್ರಿಕಾ ಪ್ರಕಟಣೆಯನ್ನು ರಾಜ್ಯಾಧ್ಯಕ್ಷರು ಮಾಡಲಿಕ್ಕಿದ್ದಾರೆ. ನಾವು ಸುಮಾರು 10 ದಿನದ ಮೊದಲು ಬ್ಯಾಂಗ್ಳೂರಲ್ಲಿ ಕಾರ್ಮಿಕ ಇಲಾಖೆಯ ಡೆಪ್ಟಿ ಸೆಕ್ರೆಟರಿಯಲ್ಲಿ ಕೂಡ ನಾವು ಮಾತಾಡಿದ್ದೇವೆ. ಇಲ್ಲಿ 5 ಜನ ಯುವತಿಯರನ್ನು ಕೆಲಸದಿಂದ ತೆಗೆದಿದ್ದಾರೆ. ಸರಿಯಾಗಿ ಮಿನಿಮಮ್ ವೇಜಸ್ ಅನ್ನು ಕೂಡ ಈ ಮಂಗಳೂರು ಒನ್ ಅವರು ಕೊಡ್ತಾ ಇಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಪ್ರತಿಯೊಬ್ಬ ಕಾರ್ಮಿಕನಿಗೂ ಕೂಡ ಮಿನಿಮಮ್ ವೇಜಸ್ ಅನ್ನು ಕೊಡಲೇಬೇಕು. ಈ ನಮ್ಮ ಕರ್ನಾಟಕ ಒನ್, ಅದರಲ್ಲೂ ಮುಖ್ಯವಾಗಿ ನಮ್ಮ ಮಂಗಳೂರು ಒನ್ನಲ್ಲಿ ಮಹಿಳೆಯರಿಗೆ ಆಗಲಿ ಅಥವಾ ಯುವಕರಿಗೆ ಆಗಲಿ ಸರಿಯಾದ ವೇತನವನ್ನು ಸಿಗ್ತಾ ಇಲ್ಲ. ಈ ವೇತನ ಸಿಗದೆ ಸುಮಾರು 10 ವರ್ಷದಿಂದ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿರುವಂಥ ಕಾರ್ಮಿಕ ಸಂಘ ನಮ್ಮ ಇಂಟಕ್ನೊಟ್ಟಿಗೆ ವಿಲೀನಗೊಂಡಿದೆ. ಹಾಗೆಯೇ ನಾವು ಅದರ ಮುಖಾಂತರ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಲ್ಲಿ ನಾವು ಮಾತನಾಡಿ, ಹಾಗೆಯೇ ಅಲ್ಲಿ ಸರಿಯಾದಂಥ ಸ್ಪಂದಿಸದೇ ಇದ್ದಂಥ ಸಮಯದಲ್ಲಿ ನಾವು ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಮುಂದೆ ಕೂಡ ನಾವು ನಮ್ಮ ನಾಯಕರು ಮಾತಾಡಿದ್ದಾರೆ. ಅಲ್ಲಿ ಕೂಡ ಒಪ್ಪಿಕೊಂಡು ಹೋದಂಥ ಕೆಲವೊಂದು ನಿರ್ಧಾರಗಳನ್ನು ಕೂಡ ಅವರು ಸರಿಯಾಗಿ ಮಾಡ್ತಾ ಇಲ್ಲ. ಕಾರ್ಮಿಕ ಇಲಾಖೆಯಿಂದ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ಗೆ ಕೂಡ ಸ್ಪಂದಿಸ್ತಾ ಇಲ್ಲ. ನಮ್ಮಲ್ಲಿಯ 5 ಕಾರ್ಮಿಕರನ್ನು ಕೆಲಸದಿಂದ ತೆಗೆದು ಹಾಕಿದ್ದಾರೆ. ನಾವು ಕೊನೆಗೆ ಬ್ಯಾಂಗ್ಳೂರಲ್ಲಿ 5 ಜನರನ್ನು ಇಮಿಡಿಯೇಟ್ ಆಗಿ ನೀವು ಕೆಲಸಕ್ಕೆ ತಗೊಳ್ಳಿ, ಹಾಗೆಯೇ ಕೋರ್ಟಲ್ಲಿ ಕೂಡ ಕೇಸ್ ಹಾಕಿದ್ದಾರೆ. ಈ ಕೋರ್ಟ್ನಲ್ಲಿ ಕೇಸ್ ಆದಮೇಲೆ ಅವರಿಗೆ ಏನು ಸಂಬಳ ಕೊಡುವಂಥ ನಿರ್ಧಾರವನ್ನು ಅನಂತರ ಮಾಡಿ ನೀವು 5 ಜನರನ್ನು ಕೆಲಸಕ್ಕೆ ನೀವು ತಗೊಳ್ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಅದಕ್ಕೆ ಕೂಡ ಈ ಕಂಪನಿಗಳು ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ನಾವು ಮುಂದಿನ ನಿರ್ಧಾರಕ್ಕೆ ಸುಮಾರು 15 ದಿವಸದ ನಾವು ಟೈಮನ್ನು ಕೊಟ್ಟಿದ್ದೇವೆ. 20ನೇ ತಾರೀಕಿನ ಮೇಲೆ ನಾವು ಕರ್ನಾಟಕದ ಎಲ್ಲ ಕರ್ನಾಟಕ ಒನ್ ಸಂಸ್ಥೆಯ ಮುಂದುಗಡೆ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ನಿರ್ಧರಿಸಿದ್ದೇವೆ. ಈ ಪ್ರತಿಭಟನೆಗೆ ಕರ್ನಾಟಕ ರಾಜ್ಯದ ಎಲ್ಲ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಹಾಗೆಯೇ ಕರ್ನಾಟಕ ರಾಜ್ಯದ ಶಾಸಕರು ಎಲ್ಲರೂ ಕೂಡ ಪಕ್ಷಭೇದ ಮರೆತು ದಯವಿಟ್ಟು ನೀವೆಲ್ಲರೂ ಇದಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ನಾವು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.